ದಿನ ಕಳೆದಂತೆ ಹೊಸ ಕ್ರೇಜ್ಗಳು ಡಿ ಬಾಸ್ ಹೆಸರಲ್ಲಿ ಸೃಷ್ಟಿಯಾಗ್ತಿದೆ. ಆಟೋ, ಕಾರು, ಬೈಕು, ಬಸ್ಸು ಹೀಗೆ ವಾಹನಗಳ ಮೇಲೆ ಅಬ್ಬರಿಸೋದು ಹಳೆ ಸ್ಟೈಲ್ ಮುಗ್ದೋಯ್ತು. ರೈತರ ತೋಟದಲ್ಲಿ ಗಿಡಗಳ ಮಧ್ಯೆ ಡಿ ಬಾಸ್ ಕಂಗೊಳಿಸಿಯೂ ಆಯಿತು. ಮೈ ಮೇಲೆ ಡಿ ಬಾಸ್ನ ಅಚ್ಚೆಯನ್ನು ಹಾಕಿಸಿಕೊಳ್ಳೋರ ಮಧ್ಯೆ ಇದೀಗ ಚಿನ್ನದಲ್ಲೂ ಡಿ ಬಾಸ್ ಸೃಷ್ಟಿಯಾಗಿದೆ. ಎಸ್, ಒಂದೊಂದೇ ಡಿಸೈನ್ನ ಉಂಗುರಗಳಲ್ಲಿ ಡಿ ಬಾಸ್ ಅನ್ನೋ ಹೆಸರು. ಎಷ್ಟು ಚೆನ್ನಾಗಿದೆ ಅಲ್ವೇ ಈ ಉಂಗುರಗಳು. ಡಿ ಬಾಸ್ನ ಅಭಿಮಾನಿಯೊಬ್ಬರು ತನ್ನ ನೆಚ್ಚಿನ ಡಿ ಬಾಸ್ನ ಹೆಸರನ್ನು ತಾನು ಕಷ್ಟಪಟ್ಟು ಸಂಪಾದಿಸಿದ ಉಂಗುರದಲ್ಲಿ ಹಾಕಿಸಿಕೊಂಡಿದ್ದಾರೆ. ಈ ಮೂಲಕ ತನ್ನ ಅಭಿಮಾನ ಏನೆಂದು ತೋರಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಉಂಗುರ ಯಾರದ್ದು ಅನ್ನೋದಕ್ಕೆ ಉತ್ತರವಿಲ್ಲ. ಇನ್ನು ಒಡೆಯ ಅನ್ನೋ ಚಿನ್ನದ ಉಂಗುರ ಕೂಡ ಇದೆ. ಹಾಗೆ ಬೆಳ್ಳಿಯಲ್ಲಿ ಡಿ ಬಾಸ್ ಅನ್ನೋ ಡಿಸೈನ್ ಉಂಗುರಗಳು, ಚೈನ್ಗಳು ಕೂಡ ಅಭಿಮಾನಿಗಳು ಮಾಡಿಸ್ಕೊಂಡಿದ್ದಾರೆ. ಆದರೆ ಈ ಉಂಗುರ, ಚೈನ್ಗಳು ಯಾರದ್ದು ಅಂದ್ರೆ ಉತ್ತರ ಬರೀ ಪ್ರಶ್ನೆನೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.